ಭಾರೀ ಪ್ರತಿಭಟನೆ ಹೋರಾಟ ನಡೆದು ಕೊನೆಗೂ NITK ಬಳಿಯ ಟೋಲ್ ಗೇಟ್ ಅನ್ನ ಮುಚ್ಚಲಾಯಿತು. ಸುಂಕ ಕೊಡೋ ಕಷ್ಟ ತಪ್ಪಿತು ಎಂದು ವಾಹನ ಸವಾರರು ಖುಷಿಯೇನೋ ಪಟ್ರು. ಆದರೆ ಈಗ ಟೋಲ್ ಗೇಟ್ ಪರಿಸರದಲ್ಲಿ ಎದ್ದಿರುವ ಗುಂಡಿಗಳಿಂದಾಗಿ ಹೈರಾಣಾಗಿದ್ದಾರೆ. ಒಂದೊಂದ್ಸರಿ ಇಲ್ಲಿ ಕೆಳಗೆ ಅಷ್ಟು ಜನ ಬೀಳ್ತಾರೆ, ಬೈಕ್ನವರೆಲ್ಲ, ಟೂ ವೀಲರ್ ನಾವು ತಗೊಂಡು ಹೋಗೋದು ರಾತ್ರಿ. ಮೊನ್ನೆ ಒಬ್ಬ ಬಿದ್ದ ಇಲ್ಲಿ ನೈಟಲ್ಲಿ 10 ಗಂಟೆಗೆ, ಮತ್ತೆ ನಾ ತಗೊಂಡು ಹೋದೆ. ಅವನು ಏನು ಮಾಡ್ಲಿಕ್ಕೆ ಆಗೋದು, ಹೊಂಡನ್ನು ಕಾಣುದಿಲ್ಲ, ಎಲ್ಲ ಅಲ್ಲಿ ಹೊಂಡ ಉಂಟು. ನೈಟಲ್ಲಿ ಗೊತ್ತಾಗಲ್ಲ, ಎಲ್ಲ ಅಲ್ಲಿ ಹೊಂಡ, ಎಲ್ಲ ಸ್ಥಳದಲ್ಲಿ ಹೊಂಡ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಟೋಲ್ ಗೇಟ್ ಎರಡೂ ಕಡೆಗಳಲ್ಲಿ 10 ಗುಂಡಿಗಳು ನಿರ್ಮಾಣಗೊಂಡಿದ್ದು ಅದರಲ್ಲಿ ರಿಕ್ಷಾ, ಕಾರ್, ಬೈಕ್ ಸವಾರರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಇಲ್ಲಿ ಈಗಾಗಲೇ 2 ಯುವಕರು ಗುಂಡಿ ತಿಳಿಯದೆ ಬೈಕ್ ಸ್ಕಿಡ್ ಆದ ಪರಿಣಾಮ ರಸ್ತೆಗೆ ಎಸೆಯಲ್ಪಟ್ಟು ಪ್ರಾಣ ಕಳೆದುಕೊಂಡಿದ್ದಾರೆ. 10 ಮಂದಿ ಬೈಕ್ ಸವಾರರು ಕೈಕಾಲು ಮುರಿದುಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಇಲಾಖೆ, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಗುಂಡಿಗಳ ಸಮಸ್ಯೆ ಒಂದೆಡೆಯಾದರೆ ಇನ್ನೊಂದೆಡೆ ಟೋಲ್ ಗೇಟ್ ಶೆಲ್ಟರ್ ಅಪಾಯಕಾರಿಯ ಸ್ಥಿತಿಯಲ್ಲಿದೆ. ಗಾಳಿ ಮಳೆಗೆ ತಗಡು ಶೀಟ್ಗಳು ಕೆಳಕ್ಕೆ ಬೀಳುವ ಭಯವಿದ್ದು ವಾಹನ ಸವಾರರು ಪ್ರಾಣ ಭಯದಿಂದಲೇ ಸಂಚರಿಸುತ್ತಿದ್ದಾರೆ. ಟೋಲ್ ಗೇಟ್ ತೆಗೆಸಲು ಪ್ರತಿಭಟನೆ ಮಾಡಿದ್ದ ಸಂಘಟನೆಗಳು ಆ ಬಳಿಕ ಅಲ್ಲಿನ ಸಮಸ್ಯೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿಲ್ಲ. ಟೋಲ್ ಗೇಟ್ ರದ್ದಾದ ಮೇಲೆ ಉಳಿದ ಶೆಲ್ಟರ್ ಮತ್ತಿತರ ಸರಕುಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕಿದೆ. ಆದರೆ ಹಾಗೆ ಮಾಡದೆ ಹಾಗೆ ಉಳಿಸಿದ್ದೇಕೆ ಎನ್ನುವುದು ಜನಸಾಮಾನ್ಯರದ್ದಾಗಿದೆ.